ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಾಟ್ಸ್ ದ ಟೈಮ್ ಬೇಬ್? 2 AM. 2 AM ಬೆಳಗಿನ ಜಾವ. ಇದೀಗ ನಮ್ಮ ಲಗೇಜ್ ಎಲ್ಲ ಇಲ್ಲಿದೆ, ಇದನ್ನೆಲ್ಲ ಹೊರಗಡೆ ಸಾಗಿಸ್ಬೇಕು ಬಿಕಾಸ್ ವಿ ಆರ್ ಟ್ರಾವೆಲಿಂಗ್ ಟು ಬೆಂಗಳೂರು. ಎಸ್, ನಮ್ಮ ಬೆಂಗಳೂರು. ಸೊ ಬೇಗ ಮಾಡೋಣ. ನಮ್ಮ ಫ್ಲೈಟ್ ಇದ್ದಿದ್ದು ಬೆಳಿಗ್ಗೆ 7 ಗಂಟೆಗೆ. ದೇ ಹ್ಯಾವ್ ಕ್ಲೋಸ್ಡ್ ಎವ್ರಿಥಿಂಗ್ ಡ್ಯೂ ಟು ಕೋವಿಡ್. ಇದು ನಮ್ಮ ಬಿಸ್ನೆಸ್ ಲೌಂಜಲ್ಲಿ ನಮಗೆ ಸಿಕ್ಕಿರುವಂಥ ಅಮೇಝಿಂಗ್ ಟೇಸ್ಟಿ ಏಷ್ಯನ್ ಫುಡ್ ವೆರೈಟೀಸ್. ನಾವಿಬ್ಬರು ತಿಂತಾ ಇದ್ದೀವಿ. ತಿಂದಾದ್ಮೇಲೆ ನಿಮಗೆ ಇಂಪಾರ್ಟೆಂಟ್ ವಿಷಯಗಳು ಹೇಳಬೇಕು. ಒಂದು ಸಂತೆ ಥರನೇ ಆಯಿತು ನಮಗೆ ಇವತ್ತು ಏರ್ಪೋರ್ಟ್ನಲ್ಲಿ. ಸೊ ಲೆಟ್ಸ್ ಈಟ್ ಆ್ಯಂಡ್ ನಮ್ಮ ಸ್ಟೋರಿಗೆ ವೇಟ್ ಮಾಡಿ. ದುಬೈ ಲೌಂಜ್ ಏರಿಯಾದಲ್ಲಿದ್ದೀವಿ, ಫ್ಲೈ ದುಬೈದು. ಇಲ್ಲಿದ್ದು ಫುಡ್ ತುಂಬಾ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಎಮಿರೇಟ್ಸ್ಗಿಂತನೂ ಚೆನ್ನಾಗಿತ್ತು. ನಮ್ಮ ಫಸ್ಟ್ ಟೈಮ್ ಫ್ಲೈ ದುಬೈಲಿ. ಇಲ್ಲಿ 2 ಫ್ಲೋರ್ ಇದೆ. ಡೌನ್ ಫ್ಲೋರಲ್ಲಿ ಊಟ ಮಾತ್ರ, ಮೇಲ್ಗಡೆ ಬೆವರೇಜಸ್ ಎಲ್ಲ. ಬಟ್ ಕೋವಿಡ್ ಇರೋದ್ರಿಂದ ಇದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ಡೋಂಟ್ ವರಿ, ನಾವಿರುವಂಥ ಲೌಂಜ್ ಏರಿಯಾದಲ್ಲಿ ನಾವಿಬ್ಬರು ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ. ಅದಕ್ಕೋಸ್ಕರ ಮಾಸ್ಕ್ ತೆಗೆದಿದ್ದೀವಿ. ಬಟ್ ಏನೆಲ್ಲ ಆಯಿತು ಗೊತ್ತಾ ಇವತ್ತು? ನಾವಿಬ್ಬರು ತಗೊಂಡಿದ್ದು ಎಕನಾಮಿ ಕ್ಲಾಸ್ ಆಯ್ತಾ ಫ್ಲೈಟ್. ಸೊ ಎಷ್ಟಿತ್ತು ಇಬ್ರಿಗೆ ಲಗೇಜ್? 30 kg ಒಬ್ಬೊಬ್ಬರಿಗೆ. ಅಂದರೆ 7 kg ಹ್ಯಾಂಡ್ ಬ್ಯಾಗ್. ಅಂದರೆ 60 kg ಪ್ಲಸ್ 14 kg ಇತ್ತು. 74 kg ಆಯ್ತಾ. ಬಟ್ ನಮ್ಮ ಲಗೇಜ್ ಇದ್ದಿದ್ದು ಎಷ್ಟು? 92 kg. 92 ಪ್ಲಸ್ ಹ್ಯಾಂಡ್ ಬ್ಯಾಗ್. ಅದು ಇನ್ನ. ಸೊ ಆಲ್ಮೋಸ್ಟ್ ಒಂದು 110 kg ಇತ್ತಾ? 100. ಓಕೆ, ಒಂದು 100 kg ಇತ್ತು ನಮ್ಮ ಲಗೇಜ್. ಇಮ್ಯಾಜಿನ್. ಇವಾಗ ನಮಗೆ ಹೇಳಿದ್ರು ನಿಮ್ಮ ಲಗೇಜ್ ಮೀರಿ ನಿಮ್ಮದು 22 kg ಎಕ್ಸ್ಟ್ರಾ ಆಗಿದೆ. ನಮಗೆ ಶಾಕ್. ಅಂದರೆ ಎಷ್ಟು ದುಡ್ಡು ಕೊಡೋದಕ್ಕೆ ಹೇಳಿದ್ರು? ನಮಗೆ 20,000 ಕೊಡೋದಕ್ಕೆ ಹೇಳಿದ್ರು. ನನಗೆ ಹೊಟ್ಟೆ ಊರಿದೇ ಇರುತ್ತಾ. ಬಟ್ ಏನು ಮಾಡೋದು, ಬಿಡೋಕ್ಕೂ ಆಗಲ್ಲ, ತಗೊಳಕ್ಕೂ ಆಗಲ್ಲ. ಸೊ ಎಲ್ಲ ಆಪ್ಷನ್ಸ್ನ ನೋಡಿದ್ವಿ. ಬರೀ ಲಗೇಜಿಗೆ 20,000 ಕೊಡಿದ್ರೆ ವರ್ತ್ ಇಟ್ಟ? ಬೇಜಾರಾಗುತ್ತೆ. ಏನೂ ವರ್ತ್ ಇಲ್ಲ. ಎಲ್ಲರಿಗೂ ಇಂಡಿಯಾದಲ್ಲೇ ತಗೋಬೋದಾಗಿತ್ತು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಇದ್ದಿದ್ದು, ನಾವು ಬಿಸ್ನೆಸ್ ಕ್ಲಾಸ್ಗೆ ನಮ್ಮ ಫ್ಲೈಟ್ನ ಚೇಂಜ್ ಮಾಡಿದ್ರೆ, ಅಪ್ಗ್ರೇಡ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಬಟ್ ನೀವು ಎಕನಾಮಿಯಿಂದ ಬಿಸ್ನೆಸ್ ಕ್ಲಾಸ್ ಮುಂಚಿತವಾಗಿಯೇ ಅಪ್ಗ್ರೇಡ್ ಮಾಡಿದ್ರೆ ಕಮ್ಮಿ ದುಡ್ಡಾಗುತ್ತೆ. ನಾವು ಲಾಸ್ಟ್ ಮಿನಿಟಿಗೆ ಮಾಡಿದಾಗಿ ಎಷ್ಟಾಯಿತು? ಸೊ 2000 ಅಂದ್ರೆ 40,000. ಸೊ ನೀವು ಹೇಳಿ ಸ್ಟೋರಿ. ಸೊ ಅಪ್ಗ್ರೇಡ್ ಮಾಡಿದ್ರೆ ಈಗ 40,000 ಕೊಟ್ಟು ನಾವು ಅಪ್ಗ್ರೇಡ್ ಮಾಡಿದ್ರೆ ಲಗೇಜು ಇನ್ಕ್ಲೂಡ್ ಆಗುತ್ತೆ. ಯಾಕಂದರೆ ಬಿಸ್ನೆಸ್ ಕ್ಲಾಸಲ್ಲಿ 40 kg 80 kg ಪ್ಲಸ್ 14 ಹ್ಯಾಂಡ್ ಬ್ಯಾಗೇಜ್ 108 kg ಇಟ್ಕೋಬೋದು. 108 kg ಇದು ಲಗೇಜ್ದಾಗುತ್ತೆ. ಸೊ ಲಗೇಜಿಗೆ 20,000 ಸುಮ್ಮನೆ ಯಾಕೆ ಕೊಡೋದು ಅಂತ ಬಿಸ್ನೆಸ್ ಕ್ಲಾಸ್ಗೆ ಅಪ್ಗ್ರೇಡ್ ಮಾಡ್ಕೊಂಡ್ವಿ. ಬಿಸ್ನೆಸ್ ಕ್ಲಾಸಲ್ಲಿ ನಮಗೆ ಲಾಂಜ್ ಆಕ್ಸೆಸ್ ಇರುತ್ತೆ, ಮತ್ತು ಆಬ್ವಿಯಸ್ಲಿ ಇನ್ ಫ್ಲೈಟ್ ಸೀಟ್ಸ್ ಎಲ್ಲ ಇರುತ್ತೆ, ಮತ್ತು ಸರ್ವಿಸಸ್ ಎಲ್ಲ ಇರುತ್ತೆ. ಸೊ ಬಿಸ್ನೆಸ್ ಕ್ಲಾಸಲ್ಲಿ ಬಂದಿದ್ದೀವಿ ಅನ್ನೋ ಸಮಾಧಾನ ಇಲ್ಲ. ಲಗೇಜಿಗೇನೆ 20,000 ಕೊಟ್ಟಿದ್ದೀವಿ ಅಂತ ಸುಮ್ಮನೆ ಕೊರಗೋದ್ರ ಬದಲು ಬಿಸ್ನೆಸ್ ಕ್ಲಾಸಲ್ಲಿ ದುಡ್ಡು ಕೊಟ್ಟು ನಾವು ಬಿಸ್ನೆಸ್ ಕ್ಲಾಸಲ್ಲಿ ಬಂದಿದ್ದೀವಿ ಅಂತ ಅನ್ಕೋಬಹುದು. ಅಷ್ಟೇ. ಇವಾಗ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದೀವಿ ಅಂದರೆ ಬಿಸ್ನೆಸ್ ಕ್ಲಾಸ್ಗೆ ಅಂತ ಅನ್ಕೋತಾ ಇದೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ಇವಾಗ ಬಿಸ್ನೆಸ್ ಕ್ಲಾಸ್ ಪ್ರೈಸ್ ಕೂಡ ಕಮ್ಮಿ ಇತ್ತು. ಬಟ್ ನಾವು ಬುಕ್ ಮಾಡೋ ಟೈಮ್ಗೆ ಬಿಸ್ನೆಸ್ ಕ್ಲಾಸ್ಗೆ ಇವಾಗ ನೋಡಿದ್ದೀವಲ್ಲ ಅದಕ್ಕಿಂತನೂ ಜಾಸ್ತಿ ಇತ್ತು. ಸೊ ಯಾವುದೇ ಒಂದು ಖುಷಿ, ಫ್ಲೈ ದುಬೈದು ಬಿಸ್ನೆಸ್ ಕ್ಲಾಸ್ ಟ್ರೈ ಮಾಡ್ದಂಗೆ ಆಯಿತು ಅಂತ. ಬಟ್ ಬೇಜಾರಾಗ್ತಾ ಇದೆ. ಬಿಕಾಸ್ ಏನೇ ಇದ್ರು ಹಾರ್ಡ್ ಆನ್ ಮನಿ ಅಲ್ವಾ. ಸುಮ್ಮನೆ ಲಗೇಜ್ಗೋಸ್ಕರ 20,000. ಆ್ಯಂಡ್ ಅದಷ್ಟೇ ಅಲ್ಲ, ನಮ್ಮ ಲಗೇಜ್ನ ನಾವು ಯೋಚನೆ ಮಾಡಿ ಡಿವೈಡ್ ಮಾಡಬೇಕಾಗಿತ್ತು. ಇಲ್ಲ ಅಂದ್ರೂ ನಾವು ಬಿಸ್ನೆಸ್ ಕ್ಲಾಸಲ್ಲೂ ಎಕ್ಸ್ಟ್ರಾ ದುಡ್ಡು ಕೊಡುವಂಥ ಪರಿಸ್ಥಿತಿ ಬರ್ತಾ ಇತ್ತು. ಸೊ ನಾವು ಒಂದು ಎಕ್ಸ್ಟ್ರಾ ಲಗೇಜ್ ಕ್ಯಾರಿ ಮಾಡುವಂಥ ಬ್ಯಾಗ್ನ ಇಲ್ಲಿ ಪರ್ಚೇಸ್ ಮಾಡಿದ್ವಿ ದುಬೈಲಿ. ಅದಕ್ಕೂ ಒಂದು ಎಕ್ಸ್ಟ್ರಾ ದುಡ್ಡು. ಇವತ್ತು ಅಂತ ಹಾರಬಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇನ್ನು ಯಾವತ್ತೂ ನಾನು ಏನೂ ಮಾಡಲ್ಲ. ಬಿಕಾಸ್ ನನ್ನ ಅಣ್ಣ ನನಗೆ ಕರೆಕ್ಟಾಗಿ ಹೇಳಿದ, ನನ್ನ ಅಣ್ಣ ಯಾರಿಗೂ ಏನೂ ತರೋ ಅವಶ್ಯಕತೆ ಇಲ್ಲ ಬಿಕಾಸ್ ಲಗೇಜ್ ಜಾಸ್ತಿ ಆಗುತ್ತೆ, ಇಟ್ಸ್ ಅನ್ನೆಸರಿ. ನಾನು ಸುಮ್ಮನೆ ಕೇಳಬೇಕಾಗಿತ್ತು. ನೆಕ್ಸ್ಟ್ ಟೈಮಿಂದ ನನಗೆ ಫುಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಊರಲ್ಲಿ ಇರೋದ್ರೆಲ್ಲ ಶಾಪಿಂಗ್ ಮಾಡಿದ್ರೆ ಅಂದರೆ ಏನು ಗೊತ್ತಾ, ನಾನು ಚಾಕ್ಲೇಟ್ಸ್ ಜಾಸ್ತಿ ತಗೊಂಡಿದ್ದೀನಲ್ಲ. ಸೊ ಅದರದ್ದೇ ವೇಟ್ ಜಾಸ್ತಿ ಇದೆ. ಸೊ ನೋ, ನೆಕ್ಸ್ಟ್ ಟೈಮಿಂದ ಇದೊಂದು ಪಾಠ ಥರ ಆಗಿದೆ. ಇನ್ನು ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ನಾನು. ಆ್ಯಂಡ್ ಐ ಆಮ್ ರಿಯಲಿ ಸಾರಿ. ಎಕ್ಸ್ಪೀರಿಯನ್ಸ್. ಅದೇ ನಾನು ಆವಾಗಿಂದ ನಾನೇ ಯೋಚನೆ ಮಾಡಿ ಟೆನ್ಷನಲ್ಲಿದ್ದೀನಿ ಇದ್ರ ಬಗ್ಗೆ. ಹೀ ಡಸಂಟ್ ಕೇರ್. ಈಸ್ ಲೈಕ್ ನೋ, ಯೋಚನೆ ಮಾಡಬಾರ್ದು, ಟೆನ್ಷನ್ ಪಡಬಾರ್ದು. ಆಗಿದ್ದಾಗೋಯ್ತು, ಎಲ್ಲಿ ದುಡ್ಡು ಹೋಗಬೇಕು ಅನ್ಸುತ್ತೆ ಅಲ್ಲಿ ಹೋಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ. ಬಟ್ ನನಗೆ ಅದು ಆವಾಗಿಂದ ಗಿಲ್ಟ್ ಫೀಲಿಂಗ್ ಇದೆಯಲ್ಲ. ಸೊ ದಟ್ಸ್ ಬಾದರಿಂಗ್ ಮಿ ಅ ಲಾಟ್. ಇನ್ನೊಂದು ಕತೆ ಏನು ಗೊತ್ತಾ,
ನಮ್ಮ ಇಂಡಿಯಾದ ಏರ್ಪೋರ್ಟ್ ಥರ ಇಲ್ಲಿ ಎಂಟ್ರಿ ಆಗಬೇಕಾದ್ರೆ ನಮ್ಮ ಸೆಕ್ಯೂರಿಟಿ ಚೆಕ್-ಇನ್ನು, ಕೋವಿಡ್ ಟೆಸ್ಟು, ಆಮೇಲೆ ಆಧಾರ್ ಕಾರ್ಡು, ಫ್ಲೈಟ್ ಟಿಕೆಟ್ ಡೀಟೇಲ್ಸ್ ಎಲ್ಲ ತಗೊಳ್ತಾರೆ. ಬಟ್ ಇಲ್ಲಿ ಹಾಗಿಲ್ಲ, ಗೇಟ್ ಇರುತ್ತೆ, ನೀವು ಬರ್ಬೋದು, ನಿಮ್ಮ ಅಪ್ಪ ಅಮ್ಮನಿಗೂ ಟಿಕೆಟ್ ಇಲ್ಲ ಅಂದರೆ ಅವರು ಬರ್ಬೋದು. ಸೊ ಬಂದ್ವಿ ಒಳಗಡೆ, ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ನಿಂತಿದ್ದೀವಿ. ನಾವೆಲ್ಲಿ ನಿಂತಿದ್ದೀವಿ, ನಮ್ಮ ಪಕ್ಕನೇ ಒಬ್ಬರು ನಿಂತಿದ್ದಾರೆ. ಆ ಯಪ್ಪನಿಗೇನು ತಲೆ ಇದೆಯಾ ಇಲ್ವಾ, ಕೋವಿಡ್ ಪಾಸಿಟಿವ್ ಇಟ್ಕೊಂಡು ಬಂದಿದ್ದಾರೆ. ಬಿಕಾಸ್ ಅಲ್ಲೇ ನೋಡೋದು, ಆ ಮೇನ್ ಇದೆಯಲ್ಲ ಟಿಕೆಟ್ ಕೊಡೋ ಕೌಂಟ್ರಲ್ಲೇ ಚೆಕ್ ಮಾಡ್ತಾರೆ ಪಾಸಿಟಿವ್ ನೆಗೆಟಿವ್. ಪಾಸಿಟಿವ್ ಇಟ್ಕೊಂಡು ಎಷ್ಟು ಧೈರ್ಯ ಇಟ್ಕೊಂಡು ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಏರ್ಪೋರ್ಟ್ ಒಳಗಡೆ ಬಂದಿದ್ದಾರೆ ಗೊತ್ತಿಲ್ಲ. ನಾನು ಹಿಂಗೆ ನಿಂತಿದ್ದೀನಿ, ನನ್ನ ಎದುರುಗಡೆ ಇರೋರು, ನನಗೆ ಸರ್ವಿಸ್ ಮಾಡ್ತಾ ಇರೋರು, ಮ್ಯಾಮ್ ಈ ಕಡೆ ಬನ್ನಿ, ಯಾಕೆ ಅಂತ ಕೇಳಿದೆ. ಅವ್ರಿಗೆ ಪಾಸಿಟಿವ್ ಇದೆಯಾ. ನನಗೆ ಒಂದ್ಸತಿ ಶಾಕ್ ಆಗಿ ಐ ವಾಸ್ ಲೈಕ್, ಅಂದ್ಕೊಳ್ಳಿ ನಿಮ್ಮ ವಾಟ್ ಇಸ್ ಇಟ್ ಕಾಲ್ಡ್ ಕೇರ್ಲೆಸ್ನೆಸ್ ಬಿಹೇವಿಯರಿಂದ ಎಷ್ಟು ಜನರಿಗೆ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಹೇಳಲೇಬೇಕು, ನಮ್ಮ ಇಂಡಿಯಾದಲ್ಲಿ ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ ಇದೆ. ಏರ್ಪೋರ್ಟಲ್ಲಿ ಅಟ್ಲೀಸ್ಟ್ ನಾನು ನೋಡಿದ್ದೀನಿ ಫುಲ್ ಚೆನ್ನಾಗಿ ಮಾಸ್ಕ್ ಹಾಕ್ತಾರೆ. ಇಲ್ಲಿ ಮಾಸ್ಕ್ ಹಾಕಲ್ಲ ಕೆಲವರು. ಇಲ್ಲಿರುತ್ತೆ ಮಾಸ್ಕ್ ಇಲ್ಲಿ ಹಾಕೋದಕ್ಕೆ ಕೊಟ್ಟಿರೋದು, ಇಲ್ಲಿ ಹಾಕೋದಕ್ಕೆ ತಾನೇ ಕೊಟ್ಟಿರೋದು, ಅದೆಲ್ಲ ಅರ್ಥನೇ ಆಗಲ್ಲ. ಅದು ನೋಡಿ ಇನ್ನೂ ಜಾಸ್ತಿ ಇರಿಟೇಟ್ ಆಯ್ತು ನನಗೆ. ಆಮೇಲೆ ನಾವು ಬಂದ್ವಿ ವಾಪಸ್ ನಮ್ಮ ಪಾಡಿಗೆ. ಯಪ್ಪನ್ನ ಇಬ್ಬರು ಸೆಕ್ಯೂರಿಟಿ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಬ್ವಿಯಸ್ಲಿ ಕರ್ಕೊಂಡು ಹೋಗ್ತಾರೆ, 4 ಬಾರಿಸ್ಬೇಕು ಅಂತ ಅವ್ರಿಗೆ ಅಲ್ವಾ. ಯಾಕೆ ಬರ್ತಾರೆ, ಪಾಸಿಟಿವ್ ಆಗಿದೆಯಾ, ಮನೆಯಲ್ಲಿ ಇರಿಯಪ್ಪ. ಸ್ಪೆಷಲಿ ಅವ್ರು ಟ್ರಾವೆಲಿಂಗ್ ಇನ್ ಫ್ಲೈಟ್, ಆ ಕ್ಲೋಸ್ಡ್ ಡೋರಲ್ಲಿ ನಿಮ್ಮ ಪಕ್ಕ ಇನ್ನೊಬ್ರು ಕೂತಿರ್ತಾರೆ. ಯಪ್ಪ, ಹಾರಿಫಿಕ್ ಎಕ್ಸ್ಪೀರಿಯನ್ಸ್ ಆನವೇ. ಮತ್ತು ಇನ್ನೊಂದು ರೀಸನ್, ನಾವು ಬಿಸ್ನೆಸ್ ಕ್ಲಾಸ್ ಅಪ್ಗ್ರೇಡ್ ಮಾಡೋದಕ್ಕೆ ನನಗೆ ಅನಿಸಿದ್ದು ಏನಂದರೆ, ಬಿಸ್ನೆಸ್ ಕ್ಲಾಸಲ್ಲಿ ಸ್ವಲ್ಪ ದೂರ ಸಿಕ್ಕಿದೆ. ಸೊ ಕೋವಿಡ್ ಸ್ಪ್ರೆಡ್ ಆಗೋ ಚಾನ್ಸ್ ಕಮ್ಮಿ. ಎಕಾನಮಿನಲ್ಲಿ ಹತ್ರ ಪಕ್ಕನೇ ಇರುತ್ತೆ, ಇಷ್ಟು ಪಕ್ಕ ಇರುತ್ತೆ ಎಕನಾಮಿನಲ್ಲಿ. ಯಾರಿಗಾರು ಇದ್ರೆ ಕೋವಿಡ್ ನಮಗೂ ಬಂದ್ಬಿಟ್ರೆ ಅದು ಬೇರೆ ರಿಸ್ಕ್ ಇತ್ತು. ಬಿಸ್ನೆಸ್ ಕ್ಲಾಸ್ ಸ್ವಲ್ಪ ದೂರ ಇರುತ್ತೆ, ಸ್ವಲ್ಪ ಸ್ಪೇಸ್ ಇರುತ್ತೆ ಅಂತ ಅದೊಂದು ಅಡ್ವಾಂಟೇಜ್ ನಮಗೆ. ನೆಗೆಟಿವ್ ಇರುತ್ತೆ ನಮ್ದು. ಇವಾಗ ನೆಗೆಟಿವ್ ಸರ್ಟಿಫಿಕೇಟ್ ನೆಗೆಟಿವ್ ಇದ್ರೂ ಯಾರಿಗೆ ಯಾವ ಟೈಮ್ನಲ್ಲಿ ಪಾಸಿಟಿವ್ ಹೇಳಕ್ಕಾಗಲ್ಲ. ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಪಾಸಿಟಿವ್ ಆಗುತ್ತೆ. ಇವಾಗ ಇಲ್ಲಿಂದ ಬಿಡ್ಬೇಕಾದ್ರೆ ನೆಗೆಟಿವ್ ಇರುತ್ತೆ ತುಂಬಾ ಜನರಿಗೆ, ಲ್ಯಾಂಡ್ ಇಳಿಬೇಕಾದ್ರೆ ಪಾಸಿಟಿವ್ ಆಗಿಬಿಡುತ್ತೆ. ಯಾಕೆ ಇಂಥವ್ರ ಜನರಿಂದ ಪಾಸಿಟಿವ್ ಇಟ್ಕೊಂಡು ಸ್ಟೈಲಲ್ಲಿ ಬರ್ತಾರೆ, ಅವ್ರಿಗೆ ಕಾಮನ್ ಸೆನ್ಸೇ ಇಲ್ಲ ಅನ್ಸುತ್ತೆ. ಇಲ್ಲ ಕೆಲವ್ರು ಪಾಪ ಅರ್ಥನೇ ಆಗಲ್ಲ ಅನ್ಸುತ್ತೆ. ಲೇಬರರ್ಸು ಅವರು ಕೇಳ್ತಾ ಇದ್ದಾರೆ, ನಿಮ್ಮ ಕೋವಿಡ್ ಸರ್ಟಿಫಿಕೇಟ್ ಎಲ್ಲಿ, ಯಪ್ಪ ವ್ಯಾಕ್ಸಿನೇಷನ್ ಆಗಿರುವಂಥ ಕಾರ್ಡ್ನ ತಗೊಳ್ಳಿ, ನಾನು ವ್ಯಾಕ್ಸಿನೇಷನ್ ಆಗಿದೆ. ಅವ್ರು ಕೇಳ್ತಾ ಇದ್ದಾರೆ, ಸರ್ ನಮಗೆ ವ್ಯಾಕ್ಸಿನೇಷನ್ ಆಗಿದೆಯಲ್ಲೋ ಗೊತ್ತಿಲ್ಲ, ನಿಮಗೆ RT-PCR ನೆಗೆಟಿವ್ ಇರೋದು ಎಲ್ಲಿ. ಅವನಿಗೆ ಅರ್ಥನೇ ಆಗ್ತಿಲ್ಲ ಭಾಷೆ. ತುಮ್ ಕ್ಯಾ ಕರ್ರಿ ಕ್ಯಾ ಬೋಲ್ರಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಫನಿ ಇನ್ಸಿಡೆಂಟ್ಸ್ ಬಟ್ ವೆರಿ ಸ್ಕೇರಿ ಇನ್ಸಿಡೆಂಟ್ಸ್ ಆಲ್ಸೋ. ನಮ್ಮ ಜಾಗ್ರತೆ ನಾವು ಮಾಡ್ತಾ ಇದೀವಿ. ನೆನಪಿಲ್ಲಿ, ನೀವೆಲ್ಲೇ ಹೋಗಲಿ ಆ ಒಂದು ಸರ್ಜಿಕಲ್ ಮಾಸ್ಕ್ ಹಾಕ್ಬಿಡಿ. ಅದರಲ್ಲಿ ಏನಿದೆ ಅದು ಹಾಕೋದು ಒಂದೇ, ಬಟ್ಟೆ ಹಾಕೋದು ಒಂದೇ, ಒಂದು ಕರ್ಚೀಫ್ ಹಾಕೋದು ಒಂದೇ. N95 ಇಸ್ ಮಸ್ಟ್. ಆ್ಯಂಡ್ ನಾವು ಎಕ್ಸ್ಟ್ರೀಮ್ ಕೇರ್ಫುಲ್ ಆಗಿದ್ದೀವಿ. ಎನಿವೇಸ್, ನಾನು ಇನ್ನೆಲ್ಲೂ ಮಾತಾಡೋಕ್ಕಾಗಲ್ಲ. ಸೊ ಸಿಕ್ಕಿದೆ ಚಾನ್ಸಲ್ಲಿ ಮಾತಾಡ್ತಾ ಇದ್ದೀನಿ. ಬೇಗ ಹೋಗಬೇಕು, ಬೋರ್ಡಿಂಗ್ ಎಲ್ಲ ಮಾಡಬೇಕು. 6:05 ಆಗಿದೆ, 6:10ಗೆ ನಮ್ಮ ಬೋರ್ಡಿಂಗ್. ಓಕೆ, ಬಾಯ್. ಎಲ್ಲ ಕತೆ ಕೇಳಿದ್ರಾ? ಫೈನಲಿ ಇದೀಗ ಬೋರ್ಡಿಂಗ್ ಮಾಡುವಂಥ ಟೈಮ. ಇದು ನಮ್ಮ ಬಿಸ್ನೆಸ್ ಕ್ಲಾಸಲ್ಲಿ ಯಾರೂ ಇರಲಿಲ್ಲ. ನೀವು ನೋಡ್ತಾ ಇದ್ದೀರಾ, ಎಂಟೈರ್ ಪ್ಲೇಸ್ ಖಾಲಿ ಇದೆ. ಒಂದು 5 ಜನ ಇದ್ವಿ. ಆ್ಯಂಡ್ ಏರ್ ಹೋಸ್ಟೆಸ್ ಅವ್ರು ಕೂಡ ನೋಡಿ ಯಾವ ರೀತಿ ಪ್ರೊಟೆಕ್ಷನ್ ಮಾಡಿಕೊಂಡು ಸರ್ವ್ ಮಾಡ್ತಾ ಇದ್ದಾರೆ ಅಂತ. ನಾವು ಬಿಡಬೇಕಾದ್ರೆ ಬೆಳಗಿನ ಟೈಮ್ ಆಗಿತ್ತಲ್ಲ, ವಾಟ್ ಅ ಬ್ಯೂಟಿಫುಲ್ ಸನ್ರೈಸ್ ನೋಡೋದಕ್ಕೆ ಸಿಕ್ತು ಗೊತ್ತಾ. ಆ್ಯಂಡ್ ಹಾಗೆಯೇ ಎಮಿರೇಟ್ಸ್ ಫ್ಲೈಟ್ ಟೇಕ್ ಆಫ್ ಕೂಡ ನೋಡೋದಕ್ಕೆ ಸಿಕ್ತು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ. ಓ ವೇಟ್, ದುಬೈ ಅಂದರೆ ಬ್ಯೂಟಿಫುಲ್ ಸಿಟಿ, ದೊಡ್ಡದಾಗಿರುವಂತಹ ಬಿಲ್ಡಿಂಗ್ಸ್ ಎಲ್ಲ ನೆನಪಾಗುತ್ತೆ. ಆದರೆ ದುಬೈ ಮುಂಚೆ ಹೇಗಿತ್ತು ಅನ್ನೋದು ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಡೆಸರ್ಟ್ ಈ ಥರ ಇತ್ತು, ಬಟ್ ಅದನ್ನು ಯಾವ ರೀತಿ ಮಾಡಿದ್ದಾರೆ ನೋಡಿ ಇವತ್ತು. ಅಮೇಝಿಂಗ್, ಫ್ಯಾಂಟಾಸ್ಟಿಕ್. ರಾತ್ರಿ ಇಡೀ ನಿದ್ದೆ ಇಲ್ಲ. ಆಮೇಲೆ ಚೆಕ್ ಇನ್ ಟೈಮ್ನಲ್ಲಿ ನಮ್ಮ ಎಕ್ಸ್ಟ್ರಾ ಬ್ಯಾಗೇಜಿಂದ ಏನೇನೋ ಎಲ್ಲ ಆಯಿತು. ಸೊ ಇಬ್ಬರು ಫ್ಲೈಟಲ್ಲಿ ಆರಾಮದಲ್ಲಿ ನಿದ್ದೆ ಮಾಡಿದ್ವಿ. ನಿದ್ದೆ ಮಾಡಿ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಯಮ್ಮಿ ಬ್ರೇಕ್ಫಾಸ್ಟ್ ಬಂತು. ಅದಾಗಿದ ತಕ್ಷಣವೇ ನಮ್ಮ ಲ್ಯಾಂಡಿಂಗ್ ಟೈಮ್. ವಾವ್, ಪ್ರತಿ ಸತಿ ವಿಂಡೋ ಸೀಟಲ್ಲಿ ಕೂತಾಗ ನನಗೆ ಬೇಜಾರಾಗೋ ಸೀನೇ ಇಲ್ಲ. ಬಿಕಾಸ್ ಪ್ರತಿ ಸತಿ ಒಂದು ಹೊಸ ಅನುಭವ. ನಾವು ಹತ್ತಬೇಕಾದ್ರೆ ಈ ಥರ ಇತ್ತ, ನಾವು ಇಳಿಬೇಕಾದ್ರೆ ನೋಡಿ ಯಾವ ಥರ ಪರಿಸರ ಇದೆ. ಒಂದೊಂದು ದೇಶ, ಒಂದೊಂದು ಊರು, ಅದರದೇ ಒಂದು ಚಂದ. ವಾಹ್, ನಾನು 6 ತಿಂಗಳಾದ್ಮೇಲೆ ಇದನ್ನು ಮತ್ತೆ ನೋಡ್ತಾ ಇದ್ದೀನಿ. ದೀಪು ಅವರು 9 ತಿಂಗಳಾದ್ಮೇಲೆ ಇದನ್ನು ನೋಡ್ತಾ ಇದ್ದಾರೆ. ವಾಹ್, ಅಲ್ಟಿಮೇಟ್ ಆಗಿದೆ, ಸೂಪರ್. ವೆಲ್ಕಮ್ ಬೆಂಗಳೂರು. I lost your heartbeat.
ತುಂಬ ಭಯ ಆಯಿತು. ಫೈನಲಿ ಸೇಫಾಗಿ ಲ್ಯಾಂಡ್ ಆದ್ವಿ. ಫ್ಲೈಟ್ ಅಂತ ಹೇಳೋದು, ಪ್ರತಿ ಸತಿ ನಾವು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿರುವಲ್ಲ, ನನ್ನ ಹಾರ್ಟ್ ಮಾತ್ರ ಡಗಡಗ ಆಗ್ತಾ ಇರುತ್ತೆ. ಸ್ಪೆಷಲಿ ಆ ಕ್ಲೌಡ್ ಮಧ್ಯ ಫ್ಲೈಟ್ ಬಂದಾಗ ಶೇಕ್ ಆಗುತ್ತೆ ಒಂದು. ಇನ್ನೊಂದು ಕೆಲವೊಂದು ಸತಿ ವಾತಾವರಣದಿಂದ ಜಾಸ್ತಿ ಶೇಕ್ ಆಗುತ್ತೆ. ಆ ಥರ ಶೇಕ್ ಆದಾಗ ನನಗೆ ಹಾರ್ಟ್ ಬೀಟ್ ಎಷ್ಟು ಭಯದಲ್ಲಿರ್ತೀನಿ ಅಂದರೆ, ನಾನು ಬರೇ ದೇವ್ರೆ 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 ಅಂತಲೇ ಇರ್ತೀನಿ. ನನಗೆ ತುಂಬ ಭಯ ಆಗುತ್ತೆ. ಇವ್ರು ಕಾಮಲ್ಲಿ ಇರ್ತಾರೆ. ಆ್ಯಂಡ್ ಲ್ಯಾಂಡಿಂಗಲ್ಲೂ ಅಷ್ಟೇ, ಇವತ್ತು ಸ್ವಲ್ಪ ಹಾರ್ಶ್ ಆಗಿತ್ತು ಲ್ಯಾಂಡಿಂಗ್. ಝುಯ್ ಅಂತ ನನಗೆ ಓ ಮೈ ಗಾಡ್ ಏನಾಗುತ್ತೆ ಅಂತಲೇ ಭಯ. ಓ ಮೈ ಗಾಡ್, ಬಿಕಾಸ್ ನಾನು ತುಂಬ ವೀಡಿಯೋಸ್ ನೋಡ್ತೀನಿ ಏರ್ಪ್ಲೇನ್ ಕ್ರ್ಯಾಶಿಂಗ್ ಅದು ಇದು ಅಂತ. ಆ್ಯಂಡ್ 2 days ಬ್ಯಾಕೆ ನೋಡಿದ್ದೆ. ಆಗ ನನ್ನ ಹ್ಯಾಂಡ್ಸ್ ಏನೋ ಕೋಲ್ಡ್ ಆಗಿದೆ ಗೊತ್ತಾ, ಭಯ ಹಂಗೆ ಇದೆ. ಇವರು ನನ್ನ ಕೈ ಗಟ್ಟಿ ಹಿಡ್ಕೊಂಡು ಏನೂ ಆಗಲ್ಲ ಏನೂ ಆಗಲ್ಲ ಏನೂ ಆಗಲ್ಲ, ಬಿ ಕಾಮ್ ಬಿ ಕಾಮ್ ಬಿ ಕಾಮ್. ಬಟ್ ಐ ಜಸ್ಟ್ ಕಾಂಟ್. ಬಿಟ್ಟರೆ ಐ ವುಡ್ ಜಸ್ಟ್ ಸ್ಟಾರ್ಟ್ ಕ್ರೈಯಿಂಗ್. ಓಕೆ, ಫೈನಲಿ ಸೇಫ್ ಲ್ಯಾಂಡಿಂಗ್ ಆಯಿತು. ನಮ್ಮ ಬೆಂಗಳೂರಿಗೆ ಬಂದಿದ್ದೀವಿ. ಲೆಟ್ಸ್ ಗೋ. ಸೊ ಯಾರನ್ನೂ ಭಯ ಪಡಿಸ್ತಾ ಇಲ್ಲ, ಬಟ್ ಫ್ಲೈಟ್ ಅಂತ ಎಲ್ಲರೂ ಯೋಚನೆ ಮಾಡ್ತೀವಿ, ಓ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಇಲ್ಲ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದು ಅಂತ ಹೇಳೋದು. ಬಟ್ ಲೈಫಲ್ಲಿ ಅಷ್ಟು ರಿಸ್ಕ್ ಇರುತ್ತೆ, ಭಯ ಇರುತ್ತೆ. ಯಾ ಅಷ್ಟೇ, ಲ್ಯಾಂಡ್ ಆಗಿದ್ದೀವಿ. ಹೋಗೋಣ. ಇನ್ನು ಐ ಆಮ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ಇಟ್ ಆ ಭಯದಿಂದ. ಫೈನಲಿ ನಮ್ಮ ಮನೆಗೆ ತಲುಪಿದ್ವಿ. ನಾವು ಯಾರೂ ಏರ್ಪೋರ್ಟಿಗೆ ಬರೋದು ಬೇಡ ಅಂತ ಹೇಳಿದ್ವಿ, ಯಾಕಂದರೆ ಸೇಫ್ಟಿ ಫಸ್ಟ್ ಅಲ್ವಾ. ನಂದಲೆಸ್ ಇವರೆಲ್ಲರನ್ನೂ ನೋಡಿ ತುಂಬ 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 ಖುಷಿ ಆಯಿತು. ಆ್ಯಂಡ್ ನೋಡಿ ಎಷ್ಟು ಖುಷಿ ಪಟ್ಟಿದ್ದಾರೆ. ಆ್ಯಂಡ್ ನಮ್ಮ ತಾತ, ನಮ್ಮ ಚಾನೆಲ್ ಹೀರೋ ಏನು ಹೇಳ್ತಾರೆ ನೋಡಿ. ಎಷ್ಟೊತ್ತಿಗೆ ಬರ್ತಾರೆ ಅಂತ ನೋಡೋದ್ರಲ್ಲೇ ಇದ್ದೆ. ಹೌದಾ? ಬೆಳಗ್ಗಿಂದ ನಿಮ್ಮ ಮೈದ್ನಿಗೆ ಕೇಳ್ತಲೇ ಇದ್ದೆ. ಮತ್ತೆ ನೀವು ಬಂದೇ ಇಲ್ಲ ನಮ್ಮನ್ನ ಕರ್ಕೊಂಡು ಬರೋಕ್ಕೆ? ನನಗೆ ಗೊತ್ತಾಗ್ಬೇಕಲ್ಲಮ್ಮ ಅಲ್ಲಿ ಬರೋಕೆ. ಸ್ವಲ್ಪ ಗೊತ್ತು. ನೀವು ಬರೋದು ಏರೋಪ್ಲೇನು, ಅಲ್ಲಿ ನಿಂತಲೇ ಕಾರ್ ಮಾಡ್ಕೊಂಡು ಬಂದರೆ. ಆಲ್ ರೈಟ್. ಸೊ ನಾವು ಫೈನಲಿ ನಮ್ಮ ಮನೆಗೆ ಬಂದಿದ್ವಿ. ಮನೆಯವ್ರನ್ನೆಲ್ಲ ನೋಡಿದ್ವಿ ಆ್ಯಂಡ್ ಮನೆ ಊಟ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಾವು ಒಂದು ವಿಷಯ ಹೇಳಿದ್ವಲ್ಲ, ನಮ್ಮದು ಎಕ್ಸ್ಟ್ರಾ ಚಾರ್ಜಸ್ ತುಂಬಾ ಜಾಸ್ತಿ ಆಯಿತು, ಬಿಕಾಸ್ 22 kg ಲಗೇಜ್ ಇತ್ತು. ಸೊ ನಾವು ಬಿಸ್ನೆಸ್ ಕ್ಲಾಸ್ಗೆ ಆಪ್ಟ್ ಮಾಡಿದ್ವಿ. ಬಟ್ ಅದಾದಮೇಲೆ ನಮಗೆ ಎಷ್ಟು ಖುಷಿ ಆಯಿತು. ಯಾಕೆ ದೀಪು ಹೇಳಿ? ಯಾಕೆ ಅಂದರೆ, ಇಲ್ಲಾಂದರೆ ಬರೀ ಲಗೇಜ್ ಚಾರ್ಜ್ 25,000 ಕಟ್ಟಬೇಕಿತ್ತು. ಅದು ಲಗೇಜ್ಗೆ ಎಷ್ಟೊಂದು ಕೊಡ್ತಾ ಇದೀವಲ್ಲ ಅಂತ ಬೇಜಾರಾಗಿತ್ತು. ಅದೇ ಬಿಸ್ನೆಸ್ ಕ್ಲಾಸ್ ಅಂದರೆ ಸೀಟ್ ಎಲ್ಲ ಕಂಫರ್ಟಬಲ್ಲು, ಮತ್ತು ಸ್ಪೇಷಿಯಸ್ ಆಗಿತ್ತು. ಬೇರೆ ಪ್ಯಾಸೆಂಜರ್ಸ್ಗಿಂತ ನಮಗೆ ಡಿಸ್ಟೆನ್ಸ್ ಇತ್ತು. ಸೊ ಕೊರೋನಾ ಸ್ಪ್ರೆಡ್ ಆಗೋ ಚಾನ್ಸ್ ತುಂಬ ಕಮ್ಮಿ. ಸೊ ಮೇಯ್ನ್ ಅಡ್ವಾಂಟೇಜ್ ಅಂದರೆ ನಮಗೆ ಜಾಗ ಬೇರೆ ಬೇರೆ ದೂರದಲ್ಲಿ ಕೂತಿದ್ದೀವಿ. ಸೊ ಇಲ್ಲಿಂದ ಯಾರಿಗೂ ಕೊರೋನಾ ತೊಗೊಂಡೋಗಲ್ಲ ಅಂತ ಸ್ಯಾಟಿಸ್ಫೈ ಆಗಿದೆ. ಎಕ್ಸಾಕ್ಟ್ಲಿ. ಸೊ ನಮ್ಮ ಮನೆಯಲ್ಲೇ ಫಂಕ್ಷನ್ ಇರೋದ್ರಿಂದ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಇರೋದ್ರಿಂದ ನಮ್ಮಿಂದ ಇನ್ನೊಬ್ರಿಗೆ ಪ್ರಾಬ್ಲಮ್ ಆಗಬಾರ್ದು. ಸೊ ನಾವೆಷ್ಟು ಕೇರ್ಫುಲ್ ಆಗಿರ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬಾ ಖುಷಿ ಆಯಿತು. ನಾವು ಬಿಸ್ನೆಸ್ ಕ್ಲಾಸಲ್ಲಿ ಬಂದು ಆ್ಯಕ್ಚುಲಿ 5 members ಇದ್ವಿ ನಾವು. ಸೊ ತುಂಬಾ ಸೇಫ್ ಆಗಿದ್ವಿ ಆ್ಯಂಡ್ ಒಂಚೂರು ಮಾಸ್ಕ್ ತೆಗೆದಿರಲಿಲ್ಲ, ವಿಚ್ ಇಸ್ ಅ ಗ್ರೇಟ್ ಥಿಂಗ್. ಆ್ಯಂಡ್ ಮನೆಗೆ ಬಂದ ಮೇಲೂ ಇದು ನಮ್ಮ ಜವಾಬ್ದಾರಿ ಆಗುತ್ತೆ, ಎಲ್ಲರಿಂದನೂ ದೂರ ಇರೋದು. ಸೊ ನಿಮ್ಗೊಂದು ಟ್ರಿಪ್, ನೀವೆಲ್ಲಾದರೂ ಬಂದರೆ ದೂರದ ಕಡೆಯಿಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ಹೇಳಬೇಕು ನನ್ನಿಂದ ದೂರ ಇರಿ ಅಂತ. ಆಬ್ವಿಯಸ್ಲಿ ಅವ್ರಿಗೆ ಮುಜುಗರ ಆಗುತ್ತೆ. ಸೊ ಅದು ನಮ್ಮ ಕರ್ತವ್ಯ ಆಗಿರುತ್ತೆ. ಎಲ್ಲೇ ಇರಿ, ಸೇಫ್ ಆಗಿರಿ. ಆ್ಯಂಡ್ ಇದು ಪೀಕ್ ಟೈಮ್, ನಮ್ಮ ಜಾಗ್ರತೆ ನಮ್ಮ ಕೈಲಿರುತ್ತೆ. ನಾವೆಲ್ಲ ಚೆನ್ನಾಗಿದ್ರೆ ಫ್ಯಾಮಿಲಿನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹೆಚ್ಚು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡಿಗರ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಡು ನಾಟ್ ಮಿಸ್, ಬಿಕಾಸ್ ವಿ ಆರ್ ಇನ್ ನಮ್ಮ ಬೆಂಗಳೂರು. ಬಾಯ್. ಲಾಟ್ಸ್ ಆಫ್ ಲವ್. ಬಾಯ್.